ಬನ್ನಿ ಗಾಯ್ಸ್, ನಾವೀಗ ಜಪಾನ್ಗೆ ಹೋಗ್ತಿದ್ದೇವೆ. ಅಂದ್ರೆ ಇದೆ ಅಂಡರ್ ಗ್ರೌಂಡ್. ಗುಂಡಿ ಗುಂಡಿದೆ, ಎಲ್ಲ ಗುಂಡಿ ಗುಂಡಿದೆ. ರೋಡ್ ಯಾವ್ದು ಚೆನ್ನಾಗಿಲ್ಲ. ಯಾರು ಬೇಜಾರು ಮಾಡ್ಬೇಡಿ, ಅವರು ಸಕ್ಕರೆ ಹೋಗಿ. ನಮ್ದು ವಾಯ್ಸ್ ಅಂತೂ ಕೇಳಲಿಕ್ಕಿಲ್ಲ. ಸ್ವಲ್ಪ ಕೇಳಿದ್ರೆ ಸಾಕು ಸಾಕು. ಆಯ್ತು, ಏನ್ ಹಾಕ್ಬೇಕು ನನ್ನ ರೈಸ್ ಫುಡ್ ಟೆನ್ಷನ್ ಅದು ಹೋಗಿದೆ. ಎಂಟ್ರೆನ್ಸ್ ಸಖತ್ತುಂಟು. ಒಂಚೂರು ಮಾಡ್ತೀನಿ ವಿಡಿಯೋ ಅಂತಾರೆ. ಇದು ಸಪ್ರೇಟ್, ಇದು ಸಪ್ರೇಟ್. ಇದಕ್ಕೆ ಎಷ್ಟಿದೆ? ಆಯಿಲ್ ಅಕ್ಕ ಉಳ್ಳಾಯಿಡು. ಮಕ್ಕಳು ಆರಾಮ ಮಾಡ್ಕೊಂಡೆ ಇದೀನಿ. ಸಾರಿ ಯಾವ್ದು ತಗೊಂಡು ಚೇತು ತಗೊಳ್ತಾಳಂತೆ ಅದನ್ನು. ಬೇಡ, ಕಲರ್ ಬೇಡ, ಅವಳಿಗೆ ಶೋಕ್ ಉಂಟು. ಯಾ ಶೋಕ್ ಉಂಟು. ಕಾಟನ್ ಕಾಟನ್ ಸಾರಿ ಮತ್ತೆ ಚೆನ್ನಾಗುಂಟು. ಬಾಂಗ್ಲಾದೇಶದ್ದು ಸಾರಿ ಗಾಯ್ಸ್. ಜಮ್ದಾನಿ ಬಾಂಗ್ಲಾದೇಶ್. एक पीस का कितना 700 के कुछ पीस लाख फाइन का कितना दे ಬನ್ನಿ ಗೈಸ್, ಇವತ್ತು ಲಾಸ್ಟ್ ಇದು. ಮತ್ತೆ ಇಲ್ಲ, ಲಾಸ್ಟಿಗೆ ಬಂದದ್ದು. ಸಣ್ಣ ಸಣ್ಣದೆಲ್ಲ ಇದೆಲ್ಲ ನಮ್ಮ ಮನೆಗೆ ಕೊಂಡೋದ್ರೆ ನಮ್ಮ ಮಕ್ಕಳು ಬಿಸಾಡಿರ್ಬೋದು. ಹೀಗೆ ರೋಡಿಗೆ ಎಷ್ಟು ಕ್ಯೂಟ್ ಇದೆ ಅಲ್ಲ. ಅದೆಲ್ಲ ನಮ್ಮ ಮನೇಲಿ ಬಿಸಾಡಿ ಹೋಗ್ಬೋದು. ನೋಡಿ ನಾಯಿ ಎಲ್ಲ ಮಲಗಿದೆ. ಇದು ನೋಡಿದಾಗ ದುಬೈಯಲ್ಲಿ ನೋಡಿದಾಗ ಆಗಿಲ್ಲ. ಇಲ್ಲ ನಾಯಿ ನೋಡಿ ಎಷ್ಟು ಚೆನ್ನಾಗಿ ಉಂಟು. ಇವ್ರು ಎಂತೆಲ್ಲ ನೋಡ್ತಾಳೆ.
ಯಾವ್ದಾ? ಈಗ ಲೈಫ್ ಟೈಮ್ ಅಂತಿದೆ. Carry on, guys. Carry on. 150. itu belum ada po ya. ఈ పొన్ను సాధారణ చేతు 1 piece ka 50, 3 piece ka 100. ನಮಗೊಂದು ಬೆಟರ್ ಅದ 100 ಮಂದಿ ಇಷ್ಟೈತಲ್ಲ. ಗಟ್ಟಿ ಬರುವ. Photography not allowed. On this Insta page. Yeah, sure. Where I can click the page. अगर इसका आपका पीछे से ज्वेलरी की रिफ्लेक्शन आती है तो डिजाइन वैसा ನಾವು ಇದನ್ನ ತಗೊಂಡಿದ್ದೆ ಇಷ್ಟು ಈ 3 ಪೀಸ್ ನಮ್ದೇ. ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವಳು ಇನ್ನೂ ಆಗಿಲ್ಲ. 3 ಪೀಸ್ ಪ್ರೈಸ್ ನೋಡಿ ಗೈಸ್. ಎಲ್ಲಾದ್ರೂ ನೋಡಿದ್ದೀರಿ ಅದನ್ನ? ಚೆನ್ನಾಗಿ ಕಾಣ್ತಾ ಉಂಟು. ಹೊರಡುವ ಗಂಟೆ 1 ಗಂಟೆ ಆಯ್ತು. ಲಾಸ್ಟ್ ಇಲ್ಲಿದೆಲ್ಲ ಮುಗಿಸಿ ಇನ್ನು ಸೀದಾ ಆಫೀಸಿಗೆ. ಗಂಟೆ 1:15 ಆಯ್ತು. ಸರ್ಚ್ ಮಾಡ್ತಾ ಇದ್ದಾರೆ.